ಅದು ಯಾವ್ದು ಮಾಡ್ತಾ ಇದ್ದೀರಿ ಸರ್ ರಾಜ್ಯದಲ್ಲಿ ಪಕ್ಷ ಚಿಂತನೆ ಮಾಡ್ತೀರಿ? ಅದೇ ಪಕ್ಷದಲ್ಲಿ ನಡೀತಾ ಇರೋ ಬೆಳವಣಿಗೆ ಅದಕ್ಕಿಂತ ಮೀಟ್ಸೋ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಅನ್ನೋ ಚಿಂತನೆ ನಡೀತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅದು ಪಕ್ಷದ ಅಧ್ಯಕ್ಷರಿದ್ದಾರೆ, ಅದಕ್ಕೊಬ್ಬರ ಅಧ್ಯಕ್ಷರಿದ್ದಾರೆ, ಅವ್ರು ಚಿಂತನೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ಅವ್ರು ಕೂತು ಮಾಡುವಂಥ ಅವ್ರೇನು ಮಾರ್ಗದರ್ಶನ ಮಾಡ್ತಾರೋ ಅದು ಆ ರೀತಿ ಮಾಡ್ತೀವಿ. ನನಗೆ ಅವಕಾಶ ಸಿಗ್ತದೆ. ನಾನು 9 ಬಾರಿ MLA. ಈ ಅವಧಿನ ಬೇಡಿಕೆ ಅವಕಾಶ ಸಿಗಬೇಕಂತ ಆಸೆ ಇಲ್ಲ. ಹೈಕಮಾಂಡ್ನವ್ರು ಹೇಳಿದ್ರೆ ನಮ್ಮವರೇ ಮುಖ್ಯಮಂತ್ರಿ ಇದ್ದಾರೆ, ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಇದ್ದಾರೆ. ಹಾಗಾಗಿ ನಾನು ಮುಖ್ಯಮಂತ್ರಿ ಆಸೆ ಉಳ್ಳವನು ಅಲ್ಲ. ನನಗೆ ಇನ್ನೂ 15 ವರ್ಷ ಟೈಮ್ ಇದೆ. ಯಾವಾಗಾದ್ರೂ ಮುಖ್ಯಮಂತ್ರಿ ಸಿಗಬಹುದು ನೋಡೋದು. ಈಗ ಅವಕಾಶ ಸಿಕ್ಕರೆ ಬೊಮ್ಮಾಯಿ ಅವ್ರ ಸ್ಥಾನ ನಿಮಗೆ ಅವಕಾಶ ಬಂದು ಹೇಳ್ತೀನಿ. ಸದ್ಯ ತಾವು ಕರ್ಕೊಂಡೋಗಿ ಓದ್ತೀನಿ. ನನ್ನ ಮಂದಿ ಸಿಕ್ಕರೆ ನೀನು ಮಂತ್ರಿ ಮಾಡ್ತೀನಿ. ಯಾವ್ದು ಮಾಡ್ತಾ ಇದ್ದೀರಿ ಸರ್ ರಾಜ್ಯದಲ್ಲಿ ಪಕ್ಷ ಚಿಂತನೆ ಮಾಡ್ತೀರಿ? ಅದೇ ಪಕ್ಷದಲ್ಲಿ ನಡೀತಾ ಇರೋ ಬೆಳವಣಿಗೆ ಅದಕ್ಕಿಂತ ಮೀಟ್ಸೋ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಅನ್ನೋ ಚಿಂತನೆ ನಡೀತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅದು ಪಕ್ಷದ ಅಧ್ಯಕ್ಷರಿದ್ದಾರೆ, ಅದಕ್ಕೊಬ್ಬರ ಅಧ್ಯಕ್ಷರಿದ್ದಾರೆ, ಅವ್ರು ಚಿಂತನೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ಅವ್ರು ಕೂತು ಮಾಡುವಂಥ ಅವ್ರೇನು ಮಾರ್ಗದರ್ಶನ ಮಾಡ್ತಾರೋ ಅದು ಆ ರೀತಿ ಮಾಡ್ತೀವಿ. ನನಗೆ ಅವಕಾಶ ಸಿಗ್ತದೆ. ನಾನು 9 ಬಾರಿ MLA. ಈ ಅವಧಿನ ಬೇಡಿಕೆ ಅವಕಾಶ ಸಿಗಬೇಕಂತ ಆಸೆ ಇಲ್ಲ. ಹೈಕಮಾಂಡ್ನವ್ರು ಹೇಳಿದ್ರೆ ನಮ್ಮವರೇ ಮುಖ್ಯಮಂತ್ರಿ ಇದ್ದಾರೆ, ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಇದ್ದಾರೆ. ಹಾಗಾಗಿ ನಾನು ಮುಖ್ಯಮಂತ್ರಿ ಆಸೆ ಉಳ್ಳವನು ಅಲ್ಲ. ನನಗೆ ಇನ್ನೂ 15 ವರ್ಷ ಟೈಮ್ ಇದೆ. ಯಾವಾಗಾದ್ರೂ ಮುಖ್ಯಮಂತ್ರಿ ಸಿಗಬಹುದು ನೋಡೋದು. ಈಗ ಅವಕಾಶ ಸಿಕ್ಕರೆ ಬೊಮ್ಮಾಯಿ ಅವ್ರ ಸ್ಥಾನ ನಿಮಗೆ ಅವಕಾಶ ಬಂದು ಹೇಳ್ತೀನಿ. ಸದ್ಯ ತಾವು ಕರ್ಕೊಂಡೋಗಿ ಓದ್ತೀನಿ. ನನ್ನ ಮಂದಿ ಸಿಕ್ಕರೆ ನೀನು ಮಂತ್ರಿ ಮಾಡ್ತೀನಿ. ಅದು